ಮತ್ಸ್ಯಾವತಾರ ಮೀನಿನ ರೂಪದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲನೆಯ ಅವತಾರ. ಪ್ರಳಯದಲ್ಲಿ ಸಿಕ್ಕಿಬಿದ್ದ ವೈವಸ್ವತ ಮನುವನ್ನು ಉದ್ಧರಿಸುವುದೇ ಆ ಅವತಾರದ ಉದ್ದೇಶವಾಗಿತ್ತು. ನರಸಿಂಹ ಅವತಾರ ವಿಷ್ಣುವಿನ ದಶಾವತಾರಗಳಲ್ಲಿ ನಾಲ್ಕನೆಯ ಅವತಾರ. ಅರ್ಧ ದೇಹ ಮನುಷ್ಯ ಮತ್ತು ಇನ್ನರ್ಧ ಭಾಗ ಸಿಂಹರೂಪದಲ್ಲಿ ಇರುವುದರಿಂದ ಈ ಅವತಾರವನ್ನು ನರಸಿಂಹ ಅವತಾರ ಎಂದು ಕರೆಯಲಾಗುತ್ತಿತ್ತು. ಆದರೆ ಈ ವಿಶಿಷ್ಟ ಪುಣ್ಯಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಮೀನಿನ ರೂಪವನ್ನು ಅಂದರೆ ಮತ್ಸ್ಯ ರೂಪವನ್ನು ಪಡೆದ ಏಕೈಕ ದೇವಾಲಯ ಈ ಭೂಮಿಯ ಮೇಲಿದೆ. ಈ ದೇವಾಲಯದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಮೀನಿನ ರೂಪದಲ್ಲಿ ಪೂಜಿಸುತ್ತಾರೆ. ಇಂತಹ ಅಪರೂಪದ ಹಾಗೂ ವಿಶೇಷ ದೇವಾಲಯ ಈ ಭೂಮಿಯ ಮೇಲೆ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಇದೆ. ಹಾಗಾದರೆ ಆ ದೇವಾಲಯದ ವಿಶೇಷತೆ ಏನು? ಆ ದೇವಾಲಯ ಎಲ್ಲಿದೆ? ಆ ದೇವಾಲಯವನ್ನು ಹೇಗೆ ತಲುಪಬಹುದು? ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಪುನರ್ಸ್ಥಾಪಿಸಲು ಹಾಗೂ ಅರ್ಹರನ್ನು ಅಥವಾ ಭಕ್ತರನ್ನು ಹುಟ್ಟು ಮತ್ತು ಸಾವುಗಳ ಚಕ್ರದಿಂದ ಮುಕ್ತಿಗೊಳಿಸಲು, ಸುಜನರನ್ನು ಎತ್ತಿ ಹಿಡಿದು ದುರ್ಜನರನ್ನು ದಮನಗೊಳಿಸುವ ಮೂಲಕ ಧರ್ಮ ಸಂಸ್ಥಾಪನೆಗಾಗಿ ಪರಮಾತ್ಮ ಕಾಲಕಾಲಕ್ಕೆ ಯಾವುದೋ ಒಂದು ರೂಪದಲ್ಲಿ ಭೂಮಿಗೆ ಇಳಿದು ಬರುತ್ತಾನೆ. ಆದರೆ ವಿಚಿತ್ರ ಹಾಗೂ ವಿಸ್ಮಯ ಅಂದರೆ ಈ ಕ್ಷೇತ್ರದಲ್ಲಿ ಶ್ರೀಮನ್ನಾರಾಯಣನು ತನ್ನ ಎರಡು ಅವತಾರಗಳಾದಂತಹ ಮತ್ಸ್ಯಾವತಾರ ಹಾಗೂ ನರಸಿಂಹ ಅವತಾರವನ್ನು ಒಂದೇ ಅವತಾರದಲ್ಲಿ ಇಲ್ಲಿ ಭಕ್ತರಿಗೆ ದರ್ಶನ ಕೊಡುತ್ತಿದ್ದಾನೆ. ಹೌದು, ಅದುವೇ ಮತ್ಸ್ಯಗಿರಿಯಲ್ಲಿ ನೆಲೆಸಿಕೊಂಡಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ಬೆಟ್ಟದ ಮೇಲೆ ತಲುಪಲು ಸುಮಾರು 1500 ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕಾಗುತ್ತದೆ. ಆದರೆ ವೃದ್ಧರಿಗೆ, ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ತಲುಪಲು ಈ ದೇವಾಲಯಕ್ಕೆ ನೇರವಾದ ರಸ್ತೆಯೂ ಕೂಡ ಇದೆ. ಆದರೆ ಕನಿಷ್ಠ ಪಕ್ಷ ಕೊನೆಗೆ ನೀವು 40 ಮೆಟ್ಟಿಲುಗಳನ್ನು ಹತ್ತಲೇಬೇಕು. ವಿಚಿತ್ರ ಹಾಗೂ ಅದ್ಭುತ ಎಂದರೆ ಈ ಬೆಟ್ಟದ ತುದಿಯಲ್ಲಿರುವ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ದೇವರು ಒಂದು ಬಂಡೆಯಲ್ಲಿ ಮೀನಿನ ಆಕಾರದ ರೂಪದಲ್ಲಿ ಸ್ವಯಂಭೂವಾಗಿ ಉದ್ಭವಿಸಿದ್ದಾರೆ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ಸ್ಯ ರೂಪದಲ್ಲಿ ಕಾಣಿಸಿಕೊಂಡುದರಿಂದ ಈ ಬೆಟ್ಟವನ್ನು ಮತ್ಸ್ಯಗಿರಿ ಪರ್ವತ ಎಂದೇ ಸಂಬೋಧಿಸಲಾಗುತ್ತದೆ. ಈ ದೇವಸ್ಥಾನದ ಎದುರುಗಡೆ ಅತ್ಯಂತ ಪುರಾತನ ಹಾಗೂ ನೈಸರ್ಗಿಕವಾಗಿ ರೂಪುಗೊಂಡಿರುವ ಒಂದು ಪವಿತ್ರ ಕಲ್ಯಾಣಿ ಅಂದರೆ ಪುಷ್ಕರಣಿ ಕೂಡ ಇದೆ. ವಿಶಿಷ್ಟ ಅಂದರೆ ಈ ಪುಷ್ಕರಣಿಯ ನೀರು ಕಾಲಕ್ಕೆ ತಕ್ಕಂತೆ ವರ್ಷಕ್ಕೆ 3 ಬಾರಿ ಬಣ್ಣವನ್ನು ಬದಲಾಯಿಸುತ್ತದೆ. ಅಂದರೆ ಮಳೆಗಾಲದಲ್ಲಿ ಬಿಳಿಯಾಗಿದ್ದರೆ ಚಳಿಗಾಲದಲ್ಲಿ ಹಳದಿಯಾಗಿರುತ್ತದೆ ಹಾಗೂ ಬೇಸಿಗೆಗಾಲದಲ್ಲಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಈ ದೇವಸ್ಥಾನಕ್ಕೆ ನೀವು ಯಾವುದೇ ಸಮಯ ಹೋದರೂ ವರ್ಷದ 365 ದಿವಸ ಹಾಗೂ 24 ಗಂಟೆಯೂ ಪುಷ್ಕರಣಿಯಲ್ಲಿ ಸದಾ ನೀರು ಇರುತ್ತದೆ. ವಿಚಿತ್ರ ಏನೆಂದರೆ ನೀರು ಬೆಟ್ಟದ ಮೇಲೆ ಹೇಗೆ ಬರುತ್ತದೆ ಅನ್ನುವುದೇ ಇಲ್ಲಿನ ಭಕ್ತರಿಗೆ ಒಂದು ಮಿಥ್ಯವಾಗಿದೆ. ಆದರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಗರ್ಭಗುಡಿಯಲ್ಲಿರುವ ಲಕ್ಷ್ಮೀನಾರಾಯಣ ಸ್ವಾಮಿಯ ಪಾದದ ಅಡಿಯಿಂದ ನೀರು ಸದಾ ಜಿನುಗುತ್ತದೆ. ಆದರೆ ಇದು ಎಲ್ಲಿಂದ ಬರುತ್ತದೆ ಅನ್ನುವುದು ಇಲ್ಲಿಯವರೆಗೂ ನಿಗೂಢವಾಗಿಯೇ ಉಳಿದುಕೊಂಡಿದೆ. ಈ ದೇವಸ್ಥಾನದ ಮುಖ್ಯ ಆಕರ್ಷಣೆಯೇ ಇಲ್ಲಿರುವ ಅದ್ಭುತವಾದಂತಹ ಪುಷ್ಕರಣಿ. ಆದರೆ ಈ ಪುಷ್ಕರಣಿಯ ಹಾಗೂ ಬೆಟ್ಟದ ಮುಖ್ಯ ಆಕರ್ಷಣೆ ಇಲ್ಲಿ ನೆಲೆಸಿರುವ ದೇವತಾ ಸಮಾನದ ಮೀನುಗಳು. ಅಂದರೆ ಈ ಮೀನುಗಳನ್ನ ನರಸಿಂಹ ಅವತಾರವೆಂದೇ ಇಲ್ಲಿನ ಭಕ್ತರು ನಂಬಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಈ ಮೀನಿನ ಮುಖದ ಆಕಾರ. ಈ ಮೀನುಗಳು ಇಲ್ಲಿ ಬಿಟ್ಟು ಬೇರೆಲ್ಲವೂ ಭೂಮಿಯ ಮೇಲೆ ನಿಮಗೆ ಕಾಣುವುದಿಲ್ಲ. ಕಾರಣ ಈ ಮೀನಿನ ಹಣೆಯ ಮೇಲೆ ವಿಷ್ಣು ನಾಮಗಳು ನಿಮಗೆ ಕಾಣುತ್ತವೆ. ಹಾಗೆಯೇ ಈ ಮೀನಿನ ಬಾಯಿ ಕೂಡ ಸಿಂಹದ ಬಾಯಿಯ ಆಕಾರವನ್ನು ಹೊಂದಿದೆ. ಜೊತೆಗೆ ಸಿಂಹದ ಹಾಗೆ ಇರುವ ಮೀಸುಗಳು ಕೂಡ ಇಲ್ಲಿರುವ ಮೀನುಗಳಲ್ಲಿ ನೀವು ಕಾಣಬಹುದು. ಹಣೆಯ ಮೇಲೆ ವಿಷ್ಣುನಾಮ ಹಾಗೂ ಮೀಸೆ ಹೊತ್ತಿರುವ ಮೀನುಗಳನ್ನು ನೋಡಿದರೆ ಸಾಕ್ಷಾತ್ ನರಸಿಂಹ ಅವತಾರವನ್ನು ನೋಡಿದ ಹಾಗೆಯೇ ಆಗುತ್ತದೆ ಎಂದು ಇಲ್ಲಿನ ಭಕ್ತ ಮಂಡಳಿ ನಂಬಿದೆ. ಇದೇ ಕಾರಣ ಪುರಾಣಗಳಿಂದ ಇಲ್ಲಿಯವರೆಗೂ ಇಲ್ಲಿರುವ ಮೀನುಗಳನ್ನು ನರಸಿಂಹ ಅವತಾರ ಎಂದೇ ಭಾವಿಸಲಾಗಿದೆ.
ಅಂದ ಹಾಗೆ ಪ್ರತಿದಿನ ಬೆಳಗ್ಗೆ ಲಕ್ಷ್ಮೀನರಸಿಂಹಸ್ವಾಮಿಯ ಆರತಿ ಕೂಡ ಇಲ್ಲಿ ಜರುಗುತ್ತದೆ. ಆಮೇಲೆ ಪ್ರತಿನಿತ್ಯ ಪೂಜಾರಿಗಳು ಆ ಪ್ರಸಾದವನ್ನು ಮೊದಲಿಗೆ ಈ ಮೀನುಗಳಿಗೆ ಕೊಡಲಾಗುತ್ತದೆ. ಅನಂತರವೇ ಅಲ್ಲಿ ಸೇರಿರುವ ಭಕ್ತರಿಗೆ ಪ್ರಸಾದವನ್ನ ಹಂಚಲಾಗುತ್ತದೆ. ಈಗ ಈ ಅದ್ಭುತ ದೃಶ್ಯವನ್ನು ನೋಡಲೆಂದೇ ನೂರಾರು ಭಕ್ತರು ಪ್ರತಿನಿತ್ಯ ಈ ಪುಷ್ಕರಣಿಯ ಸುತ್ತಲೂ ಸೇರುತ್ತಾರೆ. ಕೇವಲ ಅರ್ಚಕರು ಬರುತ್ತಿದ್ದ ಹಾಗೆ ಈ ಮೀನುಗಳು ಎಲ್ಲಿರುತ್ತವೆ ಗೊತ್ತಿಲ್ಲ. ಆ ಒಂದು ಗಂಟೆಯ ಸದ್ದು ಕೇಳಿ ಅವು ಪುಷ್ಕರಣಿಯ ತೀರಕ್ಕೆ ಅಂದರೆ ಮೇಲುಗಡೆ ಬರುತ್ತವೆ. ಈ ದೃಶ್ಯವನ್ನು ನೋಡುವುದೇ ಒಂದು ವಿಸ್ಮಯಕರವಾಗಿರುತ್ತದೆ. ಇದೇ ಕಾರಣ ಭಕ್ತಾದಿಗಳು ಇಲ್ಲಿರುವ ಮೀನುಗಳನ್ನು ದೇವರು ಮೀನುಗಳೆಂದೇ ಭಾವಿಸಿದ್ದಾರೆ. ಹಾಗೂ ಯಾವುದೇ ಕಾರಣಕ್ಕೂ ಈ ಮೀನುಗಳನ್ನು ಯಾರೂ ಕೂಡ ಹಿಡಿಯುವ ಹಾಗಿಲ್ಲ. ಒಂದು ವೇಳೆ ಈ ರೀತಿ ಮಾಡಿದರೆ ಅವರ ಜೀವನದಲ್ಲಿ ಕೆಡುಕು ಉಂಟಾಗುತ್ತದೆ ಎಂದು ಇಲ್ಲಿನ ಅರ್ಚಕರು ಹೇಳುತ್ತಾರೆ. ಭಕ್ತರು ತಾವು ತಂದಿರುವ ಪ್ರಸಾದವನ್ನು ಇಲ್ಲಿ ಮೀನುಗಳಿಗೂ ಕೂಡ ನೀಡುತ್ತಾರೆ. ಈ ಬೆಟ್ಟವು ಎಷ್ಟು ಪವಿತ್ರತೆ ಹೊಂದಿದೆಯೋ ಅಷ್ಟೇ ಪುಷ್ಕರಣಿಯ ನೀರು ಕೂಡ ಶ್ರೇಷ್ಠವಾಗಿದೆ. ಇದೇ ಕಾರಣ ಈ ಪುಷ್ಕರಣಿಯ ನೀರಿನಲ್ಲಿ ಸ್ನಾನ ಮಾಡಿದರೆ ಅಥವಾ ನೀರನ್ನು ಪ್ರೋಕ್ಷಿಸಿದರೆ ಎಲ್ಲ ರೀತಿಯ ಚರ್ಮ ರೋಗಗಳು ಹಾಗೂ ರೋಗ ರುಜಿನಗಳು ಮಾಯವಾಗುತ್ತದೆ ಎನ್ನುವ ಐತಿಹ್ಯ ಈ ದೇವಸ್ಥಾನದ ಪುಷ್ಕರಣಿಗೆ ಸಂಬಂಧಿಸಿದೆ. ಇನ್ನೊಂದು ಮುಖ್ಯವಾದ ವಿಶೇಷವೇನೆಂದರೆ ರೈತಾಪಿ ಜನರು ಹೆಚ್ಚಾಗಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಲು ಒಂದು ಮುಖ್ಯ ಕಾರಣವೂ ಕೂಡ ಇದೆ. ಇಲ್ಲಿಯ ನೀರನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡು ಹೋಗಿ ತಮ್ಮ ಹೊಲದಲ್ಲಿರುವ ಬೆಳೆಗಳ ಮೇಲೆ ಚಿಮುಕಿಸಿದರೆ ಆ ವರ್ಷ ಅದ್ಭುತವಾದ ಬೆಳೆ ಬರುತ್ತದೆ ಎನ್ನುವ ಅಪಾರ ನಂಬಿಕೆ ಈ ಭಾಗದ ಜನರಲ್ಲಿದೆ. ಅಂದ ಹಾಗೆ ಈ ಮತ್ಸ್ಯಗಿರಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನವು ತೆಲಂಗಾಣದ ನಲ್ಲಗೊಂಡ ಜಿಲ್ಲೆಯ ಒಲಿಗೊಂಡ ಮಂಡಲದ ವೇಮುಗುಂಡಲ ಗ್ರಾಮದಲ್ಲಿದೆ. ಸ್ನೇಹಿತರೆ, ಈ ವೇಮುಲಕೊಂಡ ಗ್ರಾಮದ ವಿಳಾಸ ಈ ಥರ ಇದೆ. ವೇಲುಗೊಂಡ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ, ವೇಲಿಗೊಂದ ರಸ್ತೆ, ವೇಮುಲಕೊಂಡ ಗುಟ್ಟ, ವೇಮುಲಕೊಂಡ ತಾಲೂಕು ಹಾಗೂ ಭುವನಗಿರಿ ಜಿಲ್ಲೆ, ತೆಲಂಗಾಣ. ಅಂದ ಹಾಗೆ ಈ ಮತ್ಸ್ಯಗಿರಿ ಪರ್ವತ ತೆಲಂಗಾಣದ ರಾಜ್ಯದ ರಾಜಧಾನಿ ಹೈದರಾಬಾದ್ನಿಂದ 82 ಕಿಲೋಮೀಟರ್ ದೂರದಲ್ಲಿದ್ದರೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 672 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಹೈದರಾಬಾದ್, ತೆಲಂಗಾಣ ಹಾಗೂ ಬಳ್ಳಾರಿಯ ಕಡೆ ಹೋದರೆ ದಯವಿಟ್ಟು ಈ ಮತ್ಸ್ಯಗಿರಿ ಪರ್ವತಕ್ಕೆ ಭೇಟಿ ಕೊಟ್ಟು ಆ ಲಕ್ಷ್ಮೀನರಸಿಂಹಸ್ವಾಮಿಯ ಆಶೀರ್ವಾದವನ್ನು ಪಡೆದು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಇಂತಹದೇ ಅದ್ಭುತವಾದಂತಹ ವಿಶಿಷ್ಟ ಹಾಗೂ ವಿಸ್ಮಯ ದೇವಸ್ಥಾನಗಳ ಬಗ್ಗೆ, ಪುರಾಣಗಳ ಬಗ್ಗೆ ಹಾಗೂ ಇನ್ನಿತರ ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೊಡಲು ಪ್ರಯತ್ನ ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್.